ಕೋವಿಡ್ ಕಾರಣದಿಂದಾಗಿ ಮುಚ್ಚಿದ್ದ ಶಬರಿಮಲೆ ದೇವಸ್ಥಾನ ಮತ್ತೆ ತೆರೆದುಕೊಳ್ಳಲಿದ್ದು ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ ದಿನಕ್ಕೆ 1000 ಜನರಿಗೆ ಮತ್ತು ಶನಿವಾರ ಮತ್ತು ಭಾನುವಾರ 2000 ಜನರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಬಹುದು ಎಂದು ಸಮಿತಿ ವರದಿಯಲ್ಲಿ ತಿಳಿಸಿದೆ. 60 ವರ್ಷ ಮೇಲ್ಪಟ್ಟ ಭಕ್ತರು ಗಂಭೀರ ಕಾಯಿಲೆ ಇಲ್ಲ ಎಂಬುದನ್ನು ಸಾಬೀತುಪಡಿಸುವ ವೈದ್ಯರ ವರದಿ ತರಬೇಕು ಎಂಬ ಸಲಹೆಯನ್ನ ವಿಶೇಷವಾಗಿ ನೀಡಲಾಗಿದೆ. ಕೋವಿಡ್ ಜಾಗೃತ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಿದವರಿಗೆ ಮಾತ್ರ ದರ್ಶನ ಅವಕಾಶ ಇದ್ದು 48 ತಾಸುಗಳ ಮೊದಲು ಕೋವಿಡ್ ನೆಗೆಟಿವ್ ಎಂಬ ತಪಾಸಣಾ ವರದಿಯನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ದಾಖಲೆಗಳೊಂದಿಗೆ ನಿಲ್ಕಲ್ನ ಎಂಟ್ರಿ ಪಾಯಿಂಟ್ಗೆ ಆಗಮಿಸುವವರನ್ನ ಆಂಟಿಜೆನ್ ಟೆಸ್ಟ್ಗೆ ಒಳಪಡಿಸಲಾಗುತ್ತದೆ. ಇಲ್ಲಿ ವರದಿ ನೆಗೆಟಿವ್ ಬಂದರೆ ಮಾತ್ರ ದೇವಸ್ಥಾನ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗುತ್ತದೆ.